ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಅವರು ಮಂಗಳೂರಿನ ಆಶ್ರಮದ ಮಕ್ಕಳೊಂದಿಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯುತ್ತಾ ಇರುವ ರಾಷ್ಟ್ರೀಯ ಗ್ರಾಹಕರ ಮೇಳಕ್ಕೆ ಆಗಮಿಸಿ ವಿನೂತನ ಮಾದರಿಯ ಅಮ್ಯೂಸ್ಮೆಂಟ್ಗಳಲ್ಲಿ ಆಟವಾಡಿ ಸವಿರುಚಿಯ ತಿಂಡಿ ತಿನಿಸುಗಳನ್ನು ಸವಿದು ಮಕ್ಕಳೊಂದಿಗೆ ಬೆರೆತರು. ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಸೆಪ್ಟೆಂಬರ್ 7ರಂದು ರಾಷ್ಟ್ರೀಯ ಗ್ರಾಹಕರ ಮೇಳ ಆರಂಭಗೊಂಡಿದ್ದು ಪ್ರತಿದಿನ ಸಂಜೆ 4ರಿಂದ 9 ಗಂಟೆಯವರೆಗೆ ಪ್ರದರ್ಶನ ನೀಡುತ್ತಿದೆ. ಇನ್ನು ಕರಾವಳಿ ಉತ್ಸವ ಮೈದಾನದಲ್ಲಿರುವ ರಾಷ್ಟ್ರೀಯ ಗ್ರಾಹಕರ ಮೇಳಕ್ಕೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿದ್ರು. ಅವರು ನಗರದ ಆಶ್ರಮದ ಮಕ್ಕಳೊಂದಿಗೆ ತಿಂಡಿ ತಿನಿಸುಗಳನ್ನು ಸವಿದು ಮಕ್ಕಳಿಗೆ ಬಹುಮಾನ ನೀಡಿ ಮಕ್ಕಳೊಂದಿಗೆ ಬೆರೆತರು. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಎನ್ಸಿಎಫ್ ವತಿಯಿಂದ ರಾಷ್ಟ್ರೀಯ ಗ್ರಾಹಕ ಮೇಳವನ್ನ ಮಂಗಳೂರಿನಲ್ಲಿ ಆಯೋಜಿಸಿದ್ದಾರೆ. ಇದರಿಂದ ಮಂಗಳೂರಿನ ಜನತೆಗೆ ತುಂಬಾ ಉಪಯೋಗವಾಗಲಿದೆ ಎಂದು ಹೇಳಿದ್ರು. ಪ್ರತಿಯೊಂದು ರಾಜ್ಯದ ವಿಶೇಷಗಳನ್ನು ಒಳಗೊಂಡಂತೆ ಈ ಒಂದು ಗ್ರಾಹಕರ ಮೇಳಕ್ಕೆ ಮಂಗಳೂರಿನ ಜನತೆಗೆ ಈ ಒಂದು ಅವಕಾಶವನ್ನು ಎನ್ಸಿಎಫ್ನವರು ಕಲ್ಪಿಸಿಕೊಟ್ಟಿದ್ದಾರೆ. ಬಹಳಷ್ಟು ವಿಶೇಷ ಏನಂತ ಹೇಳಿದ್ರೆ ದಿನ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9:30 10 ಗಂಟೆ ತನಕ ಈ ಒಂದು ಸೇವೆ ಮಂಗಳೂರಿನ ಜನತೆಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಲಭ್ಯವಾಗಿದೆ. ಇದಲ್ಲದೆ ಸೆಪ್ಟೆಂಬರ್ 7 ತಾರೀಕಿನಿಂದ ಈ ಮಂಗಳೂರಿನ ಜನತೆಗೆ ದಸರಾದ ಹಬ್ಬದ ಸಂದರ್ಭದಲ್ಲಿ ಈ ವಿಶೇಷವಾಗಿ ಎಲ್ಲ ರಾಜ್ಯದ, ಅದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಅಂತ ತಮಿಳುನಾಡು ತನಕ ಈ ಭಾಗದ ರಾಜ್ಯದ, ಈ ದೇಶದ ಎಲ್ಲ ರಾಜ್ಯಗಳ ವಿಶೇಷ ಪಡ್ಕೊಂಡಂಥ ಅವರವರ ರಾಜ್ಯದ ವಿಶೇಷತೆ ಬಗ್ಗೆ ಜನರಿಗೆ ಅಲ್ಲಿ ಹೋಗಿ ಆ ರಾಜ್ಯಕ್ಕೆ ಹೋಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಸಾವಿರಾರು ಗಟ್ಟಲೆ ರೂಪಾಯಿ ಖರ್ಚಾಗುವಂಥದ್ದು, ಅದೇ ಅವರ ವಿಶೇಷತೆ, ಅವರ ರಾಜ್ಯದ ವಿಶೇಷತೆಯನ್ನು ಇಲ್ಲಿ ಕೊಡುವಂಥ ಮೂಲಕ ಇಲ್ಲಿಯ ಜನರಿಗೆ, ಮಂಗಳೂರಿನ ಜನತೆಗೆ ಈ ಒಂದು ಸದುಪಯೋಗವನ್ನು ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ಅವರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದೇ ವೇಳೆ ರಾಷ್ಟ್ರೀಯ ಗ್ರಾಹಕ ಮೇಳದ ಆಯೋಜಕರಾದ ಗೌತಮ್ ಅವರು ಮಾತನಾಡಿ, ಶಾಸಕರು ಆಶ್ರಮದ ಮಕ್ಕಳೊಂದಿಗೆ ಬಂದು ಅಮ್ಯೂಸ್ಮೆಂಟ್ಗಳಲ್ಲಿ ಆಟವಾಡಿ ಮನರಂಜಿಸಿದ್ದು ವಿಶೇಷವಾಗಿತ್ತು ಎಂದರು. ಆಶ್ರಮ ಮಕ್ಕಳಿಗೆ ಫುಲ್ ರೌಂಡ್ ಹೊಡೆದು ಐಟಮಲ್ಲಿ ಕೂರಿಸಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಗಿಫ್ಟ್ ಎಲ್ಲ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದಾರೆ. ಈಸ್ ವೆರಿ ಹ್ಯಾಪಿ. ಅವ್ರು ತುಂಬ ಇಷ್ಟಪಟ್ಟರು. ನಾನು ಹೇಳಿದೆ ಈ ಥರ ಒಂದು ಇವೆಂಟ್ ಮಾಡೋಣ. ಅವ್ರು ಫಸ್ಟ್ ಫೋನ್ ಮಾಡಿ ಆಶ್ರಮ್ಗೆ ಅವ್ರು ಫೋನ್ ಮಾಡಿ ಅವ್ರು ಆರ್ಗನೈಸ್ ಮಾಡಿ ಟೋಟಲ್ ಸೆಟಪ್ ಮಾಡಿ ಅವರೇ ಈ ಟುಕ್ ಇಂಟ್ರೆಸ್ಟ್ ಇನ್ ದಿಸ್ ಆ್ಯಂಡ್ ಇಟ್ ಈಸ್ ವೆರಿ ನೋಬಲ್ ಕಾಸ್ ಅವ್ರಿಗೆ ಮಾಡಿದ್ದಾರೆ. ನಮ್ಮ ಎಕ್ಸಿಬಿಷನ್ ನಡೀತಾ ಇದ್ದಾರೆ ಇಲ್ಲಿ ಕರಾವಳಿ ಉತ್ಸವ ಗ್ರೌಂಡಲ್ಲಿ. ಥ್ಯಾಂಕ್ ಯು. ಇಟ್ ಈಸ್ ದೇರ್ ಫಾರ್ ಅದರ್ ಇನ್ನೊಂದು ತಿಂಗಳಿರುತ್ತೆ ಆ್ಯಂಡ್ ಟೈಮಿಂಗ್ ಇಸ್ 4 to 9 ಎವ್ರಿ ಡೇ. ರಾಷ್ಟ್ರೀಯ ಗ್ರಾಹಕರ ಮೇಳ 1 ತಿಂಗಳ ಕಾಲ ನಡೆಯಲಿದ್ದು ಹಲವು ಮಳಿಗೆಗಳೊಂದಿಗೆ ವಿಶೇಷ ಮತ್ತು ಅತ್ಯಧಿಕ ರಿಯಾಯಿತಿ ದರದಲ್ಲಿ ಗ್ರಾಹಕರನ್ನ ಆಕರ್ಷಿಸುತ್ತಿದೆ. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.